ವಿಘ್ನೇಶ್ವರ ಯುವಕ ಮಂಡಲ ಹಾಗೂ ದುರ್ಗಾ ಮಹಿಳಾ ಮಂಡಲದ 5ನೇ ವಾರ್ಷಿಕೋತ್ಸವವು ವಿಜೃಂಭಣೆಯಿಂದ ನಡೆಯಿತು। ಈ ಸಂದರ್ಭ ವೇದಿಕೆಯಲ್ಲಿ ಕಾಪು ಬಿಜೆಪಿ ಮುಖಂಡ ಪ್ರಕಾಶ್ ಶೆಟ್ಟಿ ಪಾದೆಪೆಟ್ಟು ಮಾತನಾಡಿ, ಅಭಿವೃದ್ಧಿಯ ದೃಷ್ಟಿಯಲ್ಲಿ ರಾಜಕೀಯ ಅಗತ್ಯ, ಆದರೆ ಅಭಿವೃದ್ಧಿಯಲ್ಲಿ ರಾಜಕೀಯ ಬೇಡ। ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಎಲ್ಲಾ ಪಕ್ಷದ ನಾಯಕರು ಕಾರ್ಯಕರ್ತರು ಬೇಕು। ಚುನಾವಣೆ ಬಂದಾಗ ಮಾತ್ರ ತಮ್ಮ ಪಕ್ಷದ ಪರ ದುಡಿದು ಚುನಾವಣೆ ಮುಗಿದ ಬಳಿಕ ನಮ್ಮ ಸಂಸ್ಥೆಗಾಗಿ ಒಂದಾಗಿ ದುಡಿದಾಗ ಮಾತ್ರ ಸಂಘ ಸಂಸ್ಥೆಗಳ ಉದ್ದೇಶ ನೆರವೇರಿಸಲು ಸಾಧ್ಯ ಎಂದರು। ರಾಜಕೀಯ ಉಪ್ಪೋಡು ರಾಜಕೀಯ ಇಜ್ಜಿಡ ಅಭಿವೃದ್ಧಿ ಸಾಧ್ಯಜ್ಜಿ ಒಂಜಿ ಅಭಿವೃದ್ಧಿ ಅವಳಂದ ರಾಜಕೀಯದ ನಮ್ಮ ಗೆತನೋಡು ಅಂಡ ರಾಜಕೀಯ ಏತ ದಿನ ಪಂಡ ಓಟು ಬಂದಾಗ 15 ದಿನ ಆ 15 ದಿನ ನಮ್ಮ ರಾಜಕೀಯ ಬುಡಿ ಅಂದಾಂಡ ನಮ್ಮ ಸಂಘ ಸಂಸ್ಥೆ ಖಂಡಿತ ರಾಜಕೀಯ ರೈತ ಅಪ್ಪು ಪಡೆದು ಪ್ರಥಮವಾದ ನಮ್ಮ ಎನ್ನೋಡು ಅವೇ ಒಂಜಿ ಸಂಘ ಸಂಸ್ಥೆದ ಗುಟ್ಟು। ಇದೇ ಸಂದರ್ಭ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸ್ಥಳೀಯ ಪ್ರತಿಭೆಗಳಿಗೆ ಸನ್ಮಾನಿಸಲಾಯಿತು। ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ವಿತರಿಸಲಾಯಿತು। ಬಳಿಕ ಸ್ಥಳೀಯ ಅಂಗನವಾಡಿ ಪುಟಾಣಿಗಳಿಂದ ನೃತ್ಯ ಸಿಂಚನ ಕಾರ್ಯಕ್ರಮ ನಡೆಯಿತು। दंताय वक्रतुंडाय गौरीतनयाय जक्कनका 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 जय नुडन्नोरु पुण्यित्रिद्रु सकदिन दिन कೈ जक्कनका 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 जय नुडन्नोरु ಸಭಾ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಎಲ್ಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವಸಂತಿ ಮಧುರಾಜ್, ಸಂಸ್ಥೆಯ ಗೌರವ ಅಧ್ಯಕ್ಷ ಸುರೇಶ್ ಪಿ ಶೆಟ್ಟಿ, ಸಂಸ್ಥೆಯ ಅಧ್ಯಕ್ಷ ಯೋಗೇಶ್ ಉಳ್ಳೂರು, ಉದಯ ಕುಮಾರ್ ಶೆಟ್ಟಿ ಇನ್ನ, ಯಶವಂತ್ ಶೆಟ್ಟಿ, ಚಂದ್ರಶೇಖರ್ ಶೆಟ್ಟಿಗಾರ್ ಉಳ್ಳೂರು, ಪೂರ್ಣಿಮಾ ಪ್ರಸಾದ್, ರಾಘವೇಂದ್ರ ಕೆ, ಸುಮಿತ್ರಾ ಜೆ, ಸಂತೋಷ್ ಶೆಟ್ಟಿ, ಗುರುಪ್ರಸಾದ್ ಭಟ್ ಮೊದಲಾದವರು ಉಪಸ್ಥಿತರಿದ್ದರು।